ಕರ್ನಾಟಕ ಕರಾವಳಿಯನ್ನ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಾರ. ರಜಾ ದಿನಗಳು ಬಂದ್ರೆ ಸಾಕು ಉಡುಪಿಯ ಪ್ರವಾಸಿ ತಾಣಗಳಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಕೃಷ್ಣಮಠಕ್ಕೆ ಬಂದ ಭಕ್ತರು ಕೃಷ್ಣ ತೇಲಿ ಬಂದ ಮಲ್ಪೆ ಕಡಲ ತೀರವನ್ನ ಕಾಣಲು ಮರೆಯೋದಿಲ್ಲ. ಇಂದಿನಿಂದ ಉಡುಪಿಗೆ ಬರುವ ಪ್ರವಾಸಿಗರಿಗೆ ಎಂಜಾಯ್ ಮಾಡೋಕೆ ಡಬಲ್ ಅವಕಾಶ. ಮಲ್ಪೆಯ ಸೈಂಟ್ ಮೇರಿಸ್ ದ್ವೀಪದಲ್ಲಿ ಇಂದಿನಿಂದ ಪ್ರವಾಸಿಗರ ಭೇಟಿಗೆ ಮುಕ್ತವಾಗಿದೆ. ಹೌದು, ನೋಡಿ ಕಣ್ಣಾಡಿಸಿದಲ್ಲೆಲ್ಲ ನೀಲಿ ಬಣ್ಣದ ಚಿಲುವು ಸೂಸುವ ತಿಳಿ ಸಾಗರ, ಬಿಳಿ ಹಾಲು ನೊರೆಯ ನಡುವೆ ತೇಲುತ್ತಾ ಸಾಗುವ ಬೋಟ್ಗಳು, ಅದರೊಳಗೆ ಮೈಮರೆತು ಎಂಜಾಯ್ ಮಾಡೋ ಪ್ರವಾಸಿಗರು. ಮಲ್ಪೆಯಿಂದ ಸೇಂಟ್ ಮೇರಿಸ್ ದ್ವೀಪಕ್ಕೆ ಸಾಗುವಾಗ ಪ್ರಕೃತಿಯ ಸೌಂದರ್ಯದ ಈ ರೋಚಕ ಅನುಭವ ಉಂಟಾಗುತ್ತೆ. ಕೊನೆಗೂ ಮಳೆಗಾಲದ ನಿಷೇಧ ಮುಗಿದಿದೆ. 3 ತಿಂಗಳ ಕಾಲ ಸೇಂಟ್ ಮೇರಿಸ್ ದ್ವೀಪಕ್ಕೆ ತೆರಳುವುದನ್ನ ನಿಷೇಧ ಮಾಡಲಾಗಿತ್ತು. ಇಂದಿನಿಂದ ದ್ವೀಪಕ್ಕೆ ತೆರಳುವುದಕ್ಕೆ ಪ್ರವಾಸಿಗಳಿಗೆ ಅನುವು ಮಾಡಿಕೊಟ್ಟಿರುವುದು ಪ್ರವಾಸಿಗರ ಪಾಲಿಗೆ ಹಬ್ಬವಾಗಿದೆ. ಮುಂಚಾನೆಯಿಂದಲೇ ನೂರಾರು ಪ್ರವಾಸಿಗಳು ಬೋಟ್ ಏರಿ ಮಲ್ಪೆಯಿಂದ ದ್ವೀಪಕ್ಕೆ ತೆರಳಿದ್ರು. ಅಲೆಗಳ ಲಯಕ್ಕೆ ಬೆಳಕುತ್ತಾ ಸಾಗುವ ಬೋಟ್ನಲ್ಲಿ ಅಬ್ಬರದ ಸಂಗೀತಕ್ಕೆ ಹೆಜ್ಜೆ ಹಾಕುತ್ತಾ ಸಮುದ್ರಯಾನದ ಸುಖ ಅನುಭವಿಸಿದ್ರು. ಸೈಂಟ್ ಮೇರಿಸ್ಗೆ ತೆರಳಿದ ಪ್ರವಾಸಿಗರು ಮುಂಚಾನೆಯಿಂದಲೇ ಮುಸ್ಸಂಜೆಯವರೆಗೂ ದ್ವೀಪದಲ್ಲೇ ಸಮಯ ಕಳೆಯಬಹುದು. ಯುವ ಜೋಡಿಗಳಿಗೆ ಇದು ಸ್ವರ್ಗ. ಇನ್ನು ಫ್ಯಾಮಿಲಿ ಟೈಮ್ ಕಳೆಯೋದಕ್ಕೆ ಇದು ಹೇಳಿ ಮಾಡಿಸಿದ ಸ್ಥಳ. ಈ ಸಲ ಇದು ರೇನಿ ಸೀಸನ್ ಆದಮೇಲೆ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರಂತೆ, ಅದಕ್ಕೆ ಫುಲ್ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಗೋವಾಯಿಂದ ದುಬೈಯಿಂದ ಎಲ್ಲ ಬಂದಿದ್ದಾರೆ. ಸೊ ನಾವೆಲ್ಲರೂ ಪ್ರಿಪೇರ್ ಮಾಡಿ ಬ್ಯಾಡ್ಮಿಂಟನ್ ಬಾಲ್ ಎಲ್ಲ ತಗೊಂಡೆಲ್ಲ ಬಂದಿದ್ದೇವೆ. ಸೊ ವಿ ಆರ್ ಪ್ಲಾನಿಂಗ್ ಟು ಸ್ಪೆಂಡ್ ದ ಹೋಲ್ ಡೇ ಹಿಯರ್. ಐ ಆಮ್ ಸೋ ಎಕ್ಸೈಟೆಡ್. ಎಲ್ಲರೂ ಬಂದು ಒಂದ್ಸಲ ಇದನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಬೇಕು. ಸೈಂಟ್ ಮೇರಿಸ್ಗೆ ತೆರಳೋಕೆ ಮಲ್ಪೆ ಬೀಚ್ನಿಂದ 7 ಕಿಲೋಮೀಟರ್ ಸಮುದ್ರ ಪ್ರಯಾಣ ಮಾಡಬೇಕು. ಪ್ರವಾಸಿಗರ ರಕ್ಷಣೆಯೇ ದೊಡ್ಡ ಹೊಣೆ. ಹಾಗಾಗಿ ತುರ್ತು ಪರಿಸ್ಥಿತಿ ಎದುರಿಸಲು ಅನುಕೂಲವಾಗುವಂತೆ ಲೈಫ್ ಜಾಕೆಟ್ ಹಾಗೂ ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಬೋಟ್ನಲ್ಲಿ ಒದಗಿಸಲಾಗುತ್ತಿದೆ. ಒಬ್ಬ ಪ್ರವಾಸಿಗರಿಗೆ 250 ರೂಪಾಯಿ ಟಿಕೆಟ್ ದರ ಇದೆ. 160ಕ್ಕೂ ಅಧಿಕ ಮಂದಿಯನ್ನ ತುಂಬಿದ ಬೋಟ್ ದ್ವೀಪಕ್ಕೆ ಸನಿಹದವರೆಗೂ ಸಾಗುತ್ತೆ. ಅಲ್ಲಿಂದ ಸಣ್ಣ ದೋಣಿಯ ಮೂಲಕ ಪ್ರವಾಸಿಗರನ್ನ ದ್ವೀಪಕ್ಕೆ ಹೊತ್ತೊಯ್ಯುತ್ತಾ ಸಮುದ್ರ ಪ್ರಯಾಣದ ಸುಖ ಒಂದೆಡೆಯಾದ್ರೆ ಪ್ರಕೃತಿಯೇ ಕೆತ್ತಿದ ಶಿಲ್ಪದಂತಿರುವ ಕಲ್ಲು ರಾಶಿಯನ್ನ ನೋಡುವುದು ಹಬ್ಬ. ತೆಂಗಿನ ಮರಗಳು ಚೆಲ್ಲುವ ಗಾಳಿಗೆ ಮರಗಳ ರಾಶಿಯಲ್ಲಿ ಮೈಯೊಡ್ಡಿ ಮಲಗುವ ಸುಖ ಅನುಭವಿಸಿದವರಿಗೆ ಗೊತ್ತು. ಇದು ನನ್ನ 5ನೇ ವಿಹಾರ ನೌಕೆ ಸೇಂಟ್ ಮೇರಿ. ಈ ಸಲ ಕಳೆದ ವರ್ಷ ಋತುವಿನಲ್ಲಿ ನಾನು ಇದನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ನಾನು ಅಣಿಗೊಳಿಸಿದ್ದೆ. ಇದರಲ್ಲಿ 165 ಜನಕ್ಕೆ ಮೇಲ್ಪಟ್ಟು ನಾವು ಇಲ್ಲಿ ಅವರನ್ನು ವಿಹಾರಾರ್ಥಿಗಳನ್ನು ದ್ವೀಪಕ್ಕೆ ಕರ್ಕೊಂಡು ಹೋಗುವ ವ್ಯವಸ್ಥೆ ಇದೆ. ಅದೇ ರೀತಿ ಅದರಲ್ಲಿ ವಾಶ್ರೂಮ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಎಲ್ಲ ಟೂರಿಸ್ಟ್ಗಳು ಬಹಳಷ್ಟು ಎಂಜಾಯ್ ಮಾಡ್ತಾರೆ. ಅದೇ ರೀತಿ ನಾವು ಒಬ್ಬರಿಗೆ 250 ರೂಪಾಯಿನ ಚಾರ್ಜ್ ಮಾಡ್ತೇವೆ. 10 ವರ್ಷಕ್ಕಿಂತ ಕೆಳಪಟ್ಟ 3 ವರ್ಷದಿಂದ 10 ವರ್ಷಕ್ಕೆ ಮಕ್ಕಳಿಗೆ ನಾವು 150 ರೂಪಾಯಿನ ಚಾರ್ಜ್ ಮಾಡ್ತೇವೆ. ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅದೇ ರೀತಿ ನಿಮಗೆ ಇಲ್ಲಿ ಹತ್ತಿರದಲ್ಲಿ ಸೀ ವಾಕ್ ಅಂತ ಇದೆ. ಸಮುದ್ರದ ಮಧ್ಯಕ್ಕೆ ನಡ್ಕೊಂಡು ಹೋಗುವ ಒಂದು ಅನುಭವವನ್ನು ನಾವಿಲ್ಲಿ ಪಡೆಯಬಹುದು. ಅದೇ ರೀತಿ ಸೈಂಟ್ ಮೇರಿಸ್ ದ್ವೀಪಕ್ಕೆ ಹೋಗುವಾಗ ನಿಮಗೆ ಸೈಂಟ್ ಮೇರಿಸ್ ದ್ವೀಪ ಬಿಟ್ಟು ಇನ್ನು 3 ದ್ವೀಪಗಳು ನಮಗೆ ಕಾಣಿಸಿರುತ್ತೆ. ಒಂದು ದರಿಯಾ ಬಹದ್ದೂರ್ಗಢ ಐಲ್ಯಾಂಡ್ ಅಂತ ಇದೆ, ಇನ್ನೊಂದು ಟಿಪ್ಪು ಐಲ್ಯಾಂಡ್ ಅಂತ ಇದೆ, ಇನ್ನೊಂದು ಸೌತ್ ಈಸ್ಟ್ ಐಲ್ಯಾಂಡ್ ಅಂತ ಇದೆ. ಒಟ್ಟಿನಲ್ಲಿ ಉಡುಪಿಗೆ ಬರುವ ಪ್ರವಾಸಿಗರಿಗೆ ಹೊಸ ಕನಸೊಂದು ಸೇರಿಕೊಂಡಿದೆ. ವಿಶ್ವದಲ್ಲೇ ಅಪರೂಪದ ದ್ವೀಪ ಕಾಣುವ ಅವಕಾಶ ಮತ್ತೆ ಆರಂಭವಾಗಿದೆ. ಉಡುಪಿಗೆ ಬರುವ ಯಾನಿಗಳು ಖಂಡಿತ ಸೈಂಟ್ ಮೇರಿಸ್ ದ್ವೀಪ ತೆರಳುವುದನ್ನ ಮಿಸ್ ಮಾಡಿಕೊಳ್ಬೇಡಿ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.